ಎಲ್ರಿಗೂ ನಮಸ್ಕಾರ. ಮಾನ್ಯ ಡಿ.ವಿ.ಜಿಯವರ ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವಂಥ ತಮಗೆಲ್ಲರಿಗೂ ಪ್ರಣಾಮಗಳು. ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ಕರುಣಾಕರ ಬಳಕೋರು ಮತ್ತು ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ವತ್ತೂರು. ಇಂದಿನ ಸರಣಿ ಸಂಚಿಕೆ 88. ಬನ್ನಿ ಕೇಳಿ ಬರೋಣ. ಹೊರಗೆ ವಿಶ್ವದಿಂದ ಆಚೆ ದೂರದಲ್ಲಿ ನೀಲದಲ್ಲಿ ಒಳಗೆ ಹೃತ್ಕೂಪದ ಆಳದಲ್ಲಿ ಮಸಕಿನಲ್ಲಿ ನೆಲೆಗಳು ಇಂತು ಎರಡು ಮೂಲ ರಹಸ್ಯ ಕವುಗಳ ಆಲಿ ಕಲೆತ ಅಂದು ನೀ ಜ್ಞಾನಿ ಮಂಕುತಿಮ್ಮ. ಹೊರಗೆ ವಿಶ್ವದಿನಾಚೆ ದೂರದಲ್ಲಿ ನೀಲದಲ್ಲಿ ಒಳಗೆ ಹೃತ್ಕೂಪದಾಳದಲ್ಲಿ ಮಸಕಿನಲಿ ನೆಲೆಗಳಿಂತೆರಡು ಮೂಲ ರಹಸ್ಯ ಕವುಗಳಲ್ಲಿ ಕಲೆ ತಂದು ನೀ ಜ್ಞಾನಿ ಮಂಕುತಿಮ್ಮ. ಕಲೆ ತಂದು ನೀ ಜ್ಞಾನಿ ಮಂಕುತಿಮ್ಮ. ಬಂಧುಗಳೇ, ಈ ಕಗ್ಗದಲ್ಲಿ ಮಾನ್ಯ ಡಿ.ವಿ.ಜಿ ಅವರು ಈ ಜಗತ್ತಿನಲ್ಲಿ ಜ್ಞಾನಿಗಳು ಹೇಗೆ ಆಗುತ್ತಾರೆ ಅನ್ನೋದ್ರ ಬಗ್ಗೆ ಬಹಳ ಅನುಭವ ಆಧಾರಿತವಾಗಿ ಅವರು ಇಲ್ಲಿ ತಿಳಿಯಪಡಿಸುತ್ತಾರೆ. ನಮ್ಗೆಲ್ರಿಗೂ ಜ್ಞಾನಿಗಳಾಗಬೇಕು ಅನ್ನುವಂಥ ಹಂಬಲವಿದೆ, ಆದರೆ ಅದು ಹೇಗೆ ಸಾಧ್ಯ ಎನ್ನುವುದ್ರ ಬಗ್ಗೆ ಪರಿಪೂರ್ಣವಾದಂಥ ಮಾಹಿತಿ ಇಲ್ಲ. ಈ ವಿಶ್ವದಲ್ಲಿ ಎಷ್ಟೋ ವಿಚಾರಗಳು ನಮ್ಮ ಕಲ್ಪನೆಗೂ ನಿಲುಕದ ರಹಸ್ಯಗಳು ಅಡಗಿದ್ದಾವೆ. ಅವುಗಳನ್ನು ತಿಳಿಯುವ ಪ್ರಯತ್ನಗಳು ನಾವು ಕೂಡ ನಿರಂತರವಾಗಿ ಮಾಡುತ್ತಲೇ ಇದ್ದೇವೆ. ನಾವಿರುವ ಈ ವಿಶ್ವಕ್ಕೊಂದು ಪರಿಧಿ ಇದೆ, ಒಂದು ವ್ಯಾಪ್ತಿ ಇದೆ. ಎಲ್ಲೋ ಎಂಬಂತೆ ಅದರಾಚೆ ನಮ್ಮ ನಯನಗಳಿಗೆ, ನಮ್ಮ ಕಣ್ಣುಗಳಿಗೆ ಕಂಡಷ್ಟು ಕಾಣುವ ನೀಲಾಕಾಶದ ಆಚೆ ಅತ್ಯಂತ ಬಹುದೂರದಲ್ಲಿ ಪರಮಾತ್ಮನು ನೆಲೆಸಿರುವಂತಹ ಆವಾಸ ಸ್ಥಳವೆಂದು ನಮ್ಮೆಲ್ಲರ ನಂಬಿಕೆ ಇದೆ. ಆದರೆ ಸೂಕ್ಷ್ಮವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ನಮ್ಮ ಒಳಗಡೆಯೇ, ನಮ್ಮ ಅಂತರಾಳದಲ್ಲಿ ಕೂಪ ನಮಗೆ ಗೋಚರಿಸದಂತೆ ಕಾಣದಂತೆ ಇದೆ. ಇರುವ ಮಬ್ಬು ಬೆಳಕಿನಲ್ಲಿ ಅವನ ನೆಲೆ ನಿಂತಿದ್ದಾನೆ ಎನ್ನುವ ನಂಬಿಕೆ ನಮ್ಮೆಲ್ಲರಲ್ಲೂ ಇದೆ. ಹಾಗಾಗಿ ಈ ಎರಡು ರಹಸ್ಯಗಳ ಧ್ವನಿಗಳು ನಿಮ್ಮೆಲ್ಲರಲ್ಲಿ ಸೇರಿಕೊಂಡಾಗ ನಾವು ಜ್ಞಾನಿಗಳಾಗುತ್ತೇವೆ ಎನ್ನುತ್ತಾರೆ ಮಾನ್ಯ ಡಿ.ವಿ.ಜಿ ಅವರು. ಪಂಚಭೂತಗಳನ್ನ ಮೀರಿಸಿರುವ ಈ ಜಗತ್ತನ್ನು ಆವರಿಸಿಕೊಂಡಿರುವ ಪರಾತತ್ವವು ಎಲ್ಲೆಡೆಯೂ ಹರಡಿದೆ. ಮನುಜ ದೇಹ ಸೇರಿದಂತೆ ದೇಹವನ್ನ ಆವರಿಸಿಕೊಂಡ ಮೇಲೆ ಅಂಧತ್ವವು ಸರಿದು ಜ್ಞಾನದ ಬೆಳಕು ಮೂಡುತ್ತದೆ. ಮೋಹ ಎಂಬ ಮಾಯೆ ಸರಿದು ವಾಸ್ತವ ಪ್ರಪಂಚದೊಂದಿಗೆ ಬೆಸೆದು ಭಾವನೆಗಳೊಂದಿಗೆ ಸಮ್ಮಿಲನವಾಗುತ್ತಾ ನಾವು ಮುಂದೆ ಮುಂದೆ ಸಾಗುತ್ತೇವೆ. ಕಾಲ ಸರಿದಂತೆ ಮೋಹದ ಮಾಯೆ ಸರಿದು ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ವಾಸ್ತವ ಜಗತ್ತಿನ ಜೊತೆಗೆ ಸತ್ಯದ ಶಕ್ತಿ ಅನಾವರಣವಾದಾಗ ಅರಿವು ನಮ್ಮಲ್ಲಿ ನಮಗೆ ಕಾಣದಂತೆ ಅದು ಮೂಡುತ್ತದೆ. ಅದನ್ನೇ ಮಾನ್ಯ ಡಿ.ವಿ.ಜಿ ಅವರು ಹೇಳ್ತಾರೆ, ಹೃದಯದ ಅಂತರಾಳದಲ್ಲಿ ಮುಸುಕು ಮುಸುಕು ಆಗಿರುವ ಮಬ್ಬು ಸರಿದು ಆತ್ಮಶಕ್ತಿಯ ಚೈತನ್ಯ ಇನ್ನಷ್ಟು ಬಲಿಷ್ಠವಾಗ್ತದೆ ಅಂತ. ಆಗ ನಾವೆಲ್ಲರೂ ಜ್ಞಾನಿಗಳಾಗ್ತೇವೆ ಅಂತೆ. ಹೀಗೆ ಮಾಯೆಯ ಪರದೆಯನ್ನ ಕಳಚಿ ಪರತತ್ವವನ್ನ ಅನುಭವಿಸೋಣ. ಆ ಮೂಲಕವೇ ನಾವೆಲ್ಲರೂ ಕೂಡ ಜ್ಞಾನಿಗಳಾಗೋಣ. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ಶುಭ ದಿನ. ಆದರೆ ಮನೆಯಲ್ಲೇ ಇರಿ, ನೆಮ್ಮದಿಯಾಗಿರಿ, ಆರೋಗ್ಯಪೂರ್ಣವಾಗಿರಿ. ನಿಮ್ಮ ಆರೋಗ್ಯದ ಕಾಳಜಿಯನ್ನು ವಹಿಸಿಕೊಳ್ಳುವುದರಲ್ಲಿ ಆರೋಗ್ಯ ಸೂತ್ರವನ್ನ ಪಾಲಿಸುವುದನ್ನ ಮಾತ್ರ ಮರೆಯಬೇಡಿ. ನಮಸ್ಕಾರ.